ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಹಾಗೂ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವುದರ ಮಾಹಿತಿಯನ್ನ ಪೊಲೀಸ್ ಇಲಾಖೆಗೆ ನೀಡುವ ಮೂಲಕ ದೇಶದ ಅಭಿವೃದ್ಧಿಯ ಮಹತ್ತರ ಜವಾಬ್ದಾರಿ ವಿದ್ಯಾರ್ಥಿಗಳದ್ದಾಗಿದ್ದು ಆ ಮೂಲಕ ಅವರು ಸಮವಸ್ತ್ರರಹಿತ ಪೊಲೀಸ್ ಅಧಿಕಾರಿಗಳಾಗಿರುತ್ತಾರೆ ಎಂದು ಮಂಗಳೂರು ದಕ್ಷಿಣ ಟ್ರಾಫಿಕ್ ಇನ್ಸ್ಪೆಕ್ಟರ್ ಗುರುಕಾಮತ್ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಫಲ ಪ್ರೌಢಶಾಲೆಯಲ್ಲಿ ನಡೆದ ಶಿಕ್ಷಕ ರಕ್ಷಕ ಶೈಕ್ಷಣಿಕ ಸಮ್ಮೇಳನ ಹಾಗೂ ಮಾದಕ ವ್ಯಸನಗಳ ದುಷ್ಪರಿಣಾಮಗಳು ಮತ್ತು ರಸ್ತೆ ಸುರಕ್ಷತಾ ನಿಯಮಗಳ ಮಾಹಿತಿ ಕಾರ್ಯಾಗಾರದಲ್ಲಿ ನಡೆದ ವಿದ್ಯಾರ್ಥಿಗಳೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾರ್ಗದರ್ಶನವನ್ನ ನೀಡಿದ್ರು. ಆದಷ್ಟು ಯಾವ ವೈದ್ಯರು ಆಕ್ಸಿಡೆಂಟ್ ಮಾಡಿದ ನಂಬರ್ ಆದ್ರೆ ನೋಟ್ ಮಾಡ್ಕೊಳ್ಳಿ. ಸುಮಾರು ಸಲ ಏನಾಗ್ತದೆ ಅಂದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟು ವಾಹನ ಚಾಲಕರು ಬಿಟ್ಟು ಓಡ್ತಾರೆ. ಯಾಕಂದ್ರೆ ಅವ್ರಿಗೆ ಯಾಕೆ ನಮ್ದು ಪೊಲೀಸ್ ಇಟ್ಕೊಳ್ತಾರೆ, ನಮ್ಗೆ ಶಿಕ್ಷೆ ಆಗ್ತದೆ ಅಂತ ಹೆದರಿಕೆಯಿಂದ ಓಡಿ ಹೋಗ್ತಾರೆ. ಎಷ್ಟೋ ಸಲ ನಾನು ನೋಡಿದ ಪ್ರಕರಣದ ಮಕ್ಕಳು ನಮ್ಗೆ ಫೋನ್ ವೆಹಿಕಲ್ ನಂಬರ್ಸ್ ಕೊಟ್ಟಿದ್ದಾರೆ. ಕಾಯ್ದೆಯನ್ನು ಪಾಲಿಸಿ. ಆಮೇಲೆ 2 ವೀಲರ್ಸ್ ಹೋಗುವಾಗ ಹೆಲ್ಮೆಟ್ ಧರಿಸದೆ ಹೋಗಬೇಡಿ. ನಿಮ್ಮ ಜೀವ ನಿಮ್ಗೆ ಇಂಪಾರ್ಟೆಂಟ್, ನಮಗೂ ಇಂಪಾರ್ಟೆಂಟ್, ದೇಶಕ್ಕೆ ಇಂಪಾರ್ಟೆಂಟ್. ಮತ್ತೆ ಧರ್ಮಕ್ಕೆ ನಾವು ರೋಡಲ್ಲಿ ನಾವು ಪ್ರಾಣ ಕಳ್ಕೋಬಾರ್ದು. ಅದಕ್ಕೆ ಯಾವತ್ತು ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಅಂತ ನಾವು ಯಾವತ್ತೂ ಹೇಳ್ತೀವಿ. ಇನ್ನೊಂದು 4 ವೀಲರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಸೀಟ್ ಬೆಲ್ಟ್ ಬಗ್ಗೆ ಒಂದು ವಿಚಾರ ಬರ್ತದೆ. ನಿಮ್ಮಲ್ಲಿ ಯಾರಾದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯಾರಾದ್ರೂ ಕುಡಿದು ಓಡಿಸೋ ಬಗ್ಗೆ ಗೊತ್ತಾದ್ರೆ ಆ ಮಾಹಿತಿಯನ್ನು ಕೂಡ ನಮಗೆ ಅಗತ್ಯವಾಗಿ ಕೊಡಿ. ಉಳ್ಳಾಲ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶ್ರೀ ಗುರುಪ್ಪ ಕಾಂತಿ ಮಾದಕ ವ್ಯಸನಗಳ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದ್ರು. ಮೊದಲನೇದಾಗಿ ಆ ಒಂದು ಮಾದಕ ದ್ರವ್ಯ ಒಂದು ಮಗುವಿನ ಒಂದು ಇದರಲ್ಲಿ ಆ ಸಂಪರ್ಕಕ್ಕೆ ಬಂತಾಗಿದೆ ಅಂದ್ರೆ ಡೆಫಿನೆಟ್ಲಿ ಮಗುವಿನ ವರ್ತನೆ ಚೇಂಜ್ ಆಗ್ತದೆ. ಸೊ ಅದು ಸಣ್ಣ ಪ್ರಮಾಣದಲ್ಲಿರುವಾಗ ಮಗುವಿನ ನಾವು ವರ್ತನೆಯನ್ನು ಗಮನಿಸಬೇಕು. ಮಗುವಿಗೆ ನಾವು ನೋಡಿ ಇವತ್ತು ನಮ್ಮ ಮೊದಲೆಲ್ಲ ಬಹಳಷ್ಟು ಕಷ್ಟಪಡ್ತಿದ್ವಿ. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಿದ್ರೆ ನಮಗೆ ಪಾಕೆಟ್ ಮನಿ ಒಂದು 1 ರೂಪಾಯಿ ಕೊಡ್ಲಿಕ್ಕೂ ಕೂಡ ಅಷ್ಟು ತಂದೆ ತಾಯಿಗಳು ಬಹಳಷ್ಟು ಕಟ್ಟುನಿಟ್ಟಾಗಿರ್ತಿದ್ರು. ಇವತ್ತು ಆರ್ಥಿಕ ಸ್ಥಿತಿ ಸ್ವಲ್ಪ ಒಳ್ಳೆಯದಾಗಿದೆ, ತೊಂದರೆ ಇಲ್ಲ. ಆದ್ರೆ ತಂದೆ ತಾಯಿಗಳು ಮಕ್ಕಳ ಹತ್ರ ಒಂದು ತಿಳುವಳಿಕೆ ಬರೋ ಹೊತ್ತಿಗೂ ಕೂಡ ಮಕ್ಕಳಿಗೆ ನೀವು ಎಷ್ಟೇ ದುಡ್ಡು ಕೊಡಿ, ಕರೆಕ್ಟ್ ಆಗಿ ಅವರಿಗೆ ಏನ್ ಮಾಡ್ತಿದ್ದಾನೆ, ಅವನು ಸರಿಯಾದ ಒಂದು ರೀತಿಯಲ್ಲಿ ಬಳಸ್ತಾ ಇದ್ದಾನ, ಆ ಎಲ್ಲ ವಿಚಾರಗಳನ್ನು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ 25 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ ಹಿರಿಯ ಶಿಕ್ಷಕಿ ಲತಾ ಶೆಟ್ಟಿ ಅವರನ್ನ ಸನ್ಮಾನಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಹಾಜಿ ಯುಬಿ ಮೊಹಮ್ಮದ್, ಸಂಚಾಲಕರಾದ ಅಡ್ವೊಕೇಟ್ ಮುಜಾಫರ್ ಅಹ್ಮದ್, ಕಾರ್ಯದರ್ಶಿ ಬಶೀರ್ ತಲಪಾಡಿ, ಕೋಶಾಧಿಕಾರಿ ಇಸ್ಮಾಯಿಲ್ ನಾಗತೋಟ, ಮಾಜಿ ಅಧ್ಯಕ್ಷ ಅಬ್ಬಾಸ್ ಮಜಲ್, ಮಾಜಿ ಕಾರ್ಯದರ್ಶಿ ಅರಬಿ ಕುഞ്ഞി, ಸಂಪನ್ಮೂಲ ವ್ಯಕ್ತಿಯಾಗಿ ಡಿಕೆಯುಎಂ ಇದರ ಮಾಜಿ ಅಧ್ಯಕ್ಷರಾದ ಅಬ್ಬಾಸ್ ಎಸ್ ಉಚಿಲ್ ಮೊದಲಾದವರು ಉಪಸ್ಥಿತರಿದ್ದರು. ಆರೀಫ್ ಕಲ್ಕಟ್ಟ, V4 News 24/7 ಉಳ್ಳಾಲ.